ಅವಕಾಶಕ್ಕಾಗಿ ವಂದನೆಗಳು ಮಾನ್ಯ ಸಭಾಪತಿಯವರಿಗೆ. ಹೊಸದಿಗಂತ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಜಟಿಲವಿದೆ ಈ ಸ್ವತ್ತು 2.0 ತಂತ್ರಾಂಶ ಎಂದು ಪ್ರಕಟವಾಗಿರುವ ವರದಿಯ ವಿಷಯವನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನಿವೇಶನ ಮತ್ತು ಕಟ್ಟಡಗಳಿಗೆ ಈ ಖಾತಾ ವಿತರಿಸಲು ಹೊಸದಾಗಿ ಅಭಿವೃದ್ಧಿಪಡಿಸಿರುವ ಈ ಸ್ವತ್ತು 2.0 ತಂತ್ರಾಂಶದಲ್ಲಿರುವ ಲೋಪದೋಷಗಳು. ಈ ಹಿಂದೆ ಅರ್ಜಿದಾರರ ವಿವರಗಳು ಮತ್ತು ದಾಖಲೆಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಪ್ಲೋಡ್ ಮಾಡಲು ಅವಕಾಶವಿತ್ತು. ಹೊಸ ತಂತ್ರಾಂಶದಲ್ಲಿ ಈ ಕೆಲಸವನ್ನು ಸಾರ್ವಜನಿಕರು ಅಥವಾ ಗ್ರಾಮ ಪಂಚಾಯತಿ ಡಾಟಾ ಎಂಟ್ರಿ ಆಪರೇಟರ್ ಮಾಡಬೇಕಾಗಿದೆ. ಇಬ್ಬರಿಗೂ ಅರ್ಜಿಗಳನ್ನು ಅಪ್ಲೋಡ್ ಮಾಡುವ ಬಗ್ಗೆ ಯಾವುದೇ ರೀತಿಯ ತರಬೇತಿ ಅಥವಾ ಮಾಹಿತಿ ಇರುವುದಿಲ್ಲ. ಅಧ್ಯಕ್ಷರಿಗೆ ಮತ್ತು ಡೇಟಾ ಎಂಟ್ರಿ ಆಪರೇಟರಿಗೆ ಹೊಸದಾಗಿ ಲಾಗಿನ್ ನೀಡಲಾಗಿದೆ, ಆದರೆ ಅವರಿಗೆ ಯಾವುದೇ ತರಬೇತಿಯನ್ನು ಮತ್ತು ಅಧ್ಯಕ್ಷರಿಗೆ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಇದುವರೆಗೆ ನೀಡಲಾಗಿರುವುದಿಲ್ಲ. ಹೊಸ ತಂತ್ರಾಂಶದಲ್ಲಿ ನಮೂನೆ 9 ಕೈಬಿಟ್ಟು ನಮೂನೆ 11A ಮಾತ್ರ ನೀಡಲಾಗುತ್ತದೆ. ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ಪ್ರಚಾರ ಮಾಡಿಲ್ಲ. ಈ ಹಿಂದೆ ಪಂಚತಂತ್ರ ತಂತ್ರಾಂಶದಲ್ಲಿರುವ ಸ್ವತ್ತಿಗೆ ನಮೂನೆ 11B ಅನ್ನು ಗ್ರಾಮ ಪಂಚಾಯತಿಯಲ್ಲಿ ನೇರವಾಗಿ ಸೃಜಿಸಬಹುದಿತ್ತು. ಆದರೆ ಈಗ ಅದು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ಅನುಮೋದನೆಗೆ ಅಗತ್ಯವಿರುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ವಸತಿ ಯೋಜನೆಯಡಿ ಮನೆ ನಿರ್ಮಿಸಿದ ಫಲಾನುಭವಿಗಳಿಗೆ ಕದ ನಂಬರ್ ವಿತರಿಸಲು ಅವಕಾಶವಿರುವುದಿಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸ್ವತ್ತಿಗೆ ಈಗಾಗಲೇ ಸೃಜಿಸಲಾಗಿರುವ ನಮೂನೆ 11B ಅನ್ನು ತೆಗೆದು ನಮೂನೆ 11A ಆಗಿ ಮಾರ್ಪಡಿಸಲು ಅವಕಾಶವಿರುವುದಿಲ್ಲ. ಈ ಸ್ವತ್ತು 2.0 ತಂತ್ರಾಂಶದ ಬಗ್ಗೆ ಗ್ರಾಮ ಪಂಚಾಯತಿ ಯಾವುದೇ ಅಧಿಕಾರಿಗಳು ಸೂಕ್ತ ತರಬೇತಿ ನೀಡಿರುವುದಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ಅನುಮೋದನೆ ನೀಡಿ ವಿತರಣೆ ಮಾಡುವ ಅರ್ಜಿಗೆ ಈಗ ಕಾರ್ಯನಿರ್ವಾಹಕ ಅಧಿಕಾರಿ ಅನುಮೋದನೆ ಮಾಡುವಂತಾಗಿದೆ. ಈ ಸ್ವತ್ತು ತಂತ್ರಾಂಶದಲ್ಲಿನ ಸಮಸ್ಯೆಗಳ ನಿವಾರಣೆಗೆ ಸಹಾಯವಾಣಿಯನ್ನು ತೆರೆಯಲಾಗಿದ್ದು ಯಾವುದೇ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಎಂಬುದಾಗಿ ಗ್ರಾಮ ಪಂಚಾಯತ್ಗಳಿಂದ ದೂರುಗಳು ಬರುತ್ತದೆ. ಅಭಿಯಾನ ಪ್ರಾರಂಭವಾಗಿ 10 ದಿವಸ ಕಳೆದಿದ್ದರೂ ರಾಜ್ಯದ 5,951 ಗ್ರಾಮ ಪಂಚಾಯತ್ಗಳಲ್ಲಿ ಈವರೆಗೆ ಬೆರಳೆಣಿಕೆಯಷ್ಟು ಹೊಸ ಖಾತಾ ಪ್ರಮಾಣ ಪತ್ರ ನೀಡಲಾಗಿದೆ. ಭಾರತದ ಸಂವಿಧಾನದ ಆಶಯದಂತೆ ಅಧಿಕಾರ ವಿಕೇಂದ್ರೀಕರಣದ ಭಾಗವಾಗಿ ರಚನೆಯಾದ ಗ್ರಾಮ ಪಂಚಾಯತಿಗಳು ಗ್ರಾಮೀಣ ಜನರಿಗೆ ಎಲ್ಲ ಸೇವೆಗಳನ್ನು ಒದಗಿಸುವ ಮುಂಚೂಣಿ ಕಾರ್ಯಾಲಯವಾಗಿದೆ. ಆದರೆ ಪ್ರಸ್ತುತ ಸರಕಾರಗಳ ನೀತಿಯಿಂದಾಗಿ ಗ್ರಾಮೀಣ ಭಾಗದ ಜನರು ತಮ್ಮ ಹಲವಾರು ಸೇವೆಗಳಿಗಾಗಿ ನಗರ, ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಅಲೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರ ವಿಕೇಂದ್ರೀಕರಣದಲ್ಲಿ ವಿ ಎಂಬುದನ್ನು ಬಿಟ್ಟು ಹೋಗಿದ್ದು ಕೇವಲ ಕೇಂದ್ರೀಕರಣವಾಗುತ್ತಿದೆ. ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಿಯಮಗಳನ್ನು ರೂಪಿಸುವಾಗ ಗ್ರಾಮೀಣ ಭಾಗದ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಲ್ಲಿ ಇಂತಹ ಹಲವಾರು ಗೊಂದಲಗಳಿಗೆ ಆಸ್ಪದ ಇರುವುದಿಲ್ಲ. ಪ್ರಸ್ತುತ ಪರಿಚಯಿಸಲಾಗಿರುವ ಈ ಸ್ವತ್ತಿಗೆ ಸುಸೂತ್ರವಾಗಿ ಸೇವೆ ಸಿಗುವಂತಾಗಲು ಆದಷ್ಟು ಶೀಘ್ರವಾಗಿ ಕ್ರಮವಹಿಸಬೇಕಾಗಿ ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.